ನಾಗದರ್ಶನದ ವೇಳೆ ನಾಗರ ಹಾವು ಕಂಡು ಬಂದಂತಹ ಘಟನೆ ಮಂಗಳೂರು ಹೊರವಲಯದ ಮುಲ್ಕಿಯಲ್ಲಿ ನಡೆದಿದೆ. ಇಲ್ಲಿನ ಬಸ್ಸು ನಿಲ್ದಾಣ ಸಮೀಪ ಪೆಟ್ರೋಲ್ ಪಂಪ್ ಬಳಿಯ ಪುತ್ರನ್ ಮೂಲ ನಾಗಸ್ಥಾನದಲ್ಲಿ ಹಾವು ಕಂಡು ಬಂದಿದೆ. ಸೋಮವಾರದಂದು ಇಲ್ಲಿ ನಾಗದರ್ಶನ ಸೇವೆ ಇತ್ತು. ಅಂದು ದರ್ಶನ ಪ್ರಾರಂಭವಾಗುವ ನಾಗನ ಬಿಂಬದ ಹಿಂಭಾಗದಿಂದ ಹಾವು ಬಂದಿದೆ. ಈ ವೇಳೆ ನಾಗ ನೋಡಿದ ಭಕ್ತರು ಬೆರಗಾಗಿದ್ದಾರೆ. ಬಳಿಕ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಇದ್ದ ಹಾವು ವಾಪಸ್ಸು ಹೋಗಿದೆ. ಕಳೆದ ಹಲವು ವರ್ಷಗಳಿಂದ ಪುತ್ರನ್ ಮೂಲಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಲೇ ಬರ್ತಾ ಇದೆ. ಆದರೆ ಇಲ್ಲಿ ಹಾವು ಕಂಡು ಬಂದಿದ್ದು ಇದೇ ಮೊದಲು ಅಂತಾರೆ ಭಕ್ತರು. ಈ ದೃಶ್ಯವನ್ನ ಭಕ್ತರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆಗುವ ಮುಂಚೆ ದೇವರಿಗೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ ಮಾಡಿ ವಿಶೇಷವಾಗಿ ದೇವರಿಗೆ ಅಲಂಕಾರ ಮಾಡುವಾಗ ಯಾವುದೇ ನಮಗೆ ಅಲ್ಲಿ ಕಣ್ಣಿಗೆ ಕಾಣಲಿಲ್ಲ. ಅವರು ದರ್ಶನ ಪಾತ್ರಿಗಳು ದರ್ಶನಕ್ಕೆ ಹಿಂಗಾರಿಟ್ಕೊಂಡು ನಿಲ್ಲುವಾಗ ಅಲ್ಲಿ ವಿಶೇಷ ರೀತಿಯಲ್ಲಿ ಅದು ಕಾಣಲಿಕ್ಕೆ ಸಿಕ್ಕಿತ್ತು. ಮತ್ತು ನಮಗೆ ಅದು ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮನ್ನು ಬಿಡಲಿಕ್ಕೆ ಹೋಗಲಿಲ್ಲ. ಮತ್ತು ಒಂದು ಹಿಂದುಗಡೆ ಅದರ ನಾಗನ ಕಾಲಿನ ಅಡಿಯಲ್ಲಿ ಬಂದು ಕೂತ್ಕೊಂಡಿದೆ. ಅದರಿಂದ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಅದರಷ್ಟಿಗೆ ಅದು ಆ ನಾಗದೇವರು ಸಹ ವಾಕ್ಯ ಆಗಿದೆ, ಅದರಷ್ಟು ಅದು ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡಿಕೊಂಡು ಎಲ್ಲ ಪ್ರಸಾದ ಕೊಟ್ಟ ಮೇಲೆ ಅದರಷ್ಟು ಅದು ಹೋಗಿದೆ. ಇನ್ನು ಮುಂದೆ ಇದೇ ರೀತಿಯಲ್ಲಿ ಆ ನಾಗದೇವರ ವಿಶೇಷ ಪಾತ್ರ ಆಗಬೇಕಂತ ನಾವೆಲ್ಲರೂ ಪ್ರಾರ್ಥನೆ. ಆ ಒಂದು ಎಲ್ಲರ ಸಮ್ಮುಖದಲ್ಲಿ ಆ ದೇವರ ಪ್ರತ್ಯಕ್ಷ ಆದಂಥ ನಮಗೊಂದು ಸಾಕ್ಷಿ. 200 ವರ್ಷ ಇರುವಂಥ ಒಂದು ಜಾಗ ಸಂಪೂರ್ಣ ಜೀವನೋದ್ಧಾರಾಗಿ ಈ ಒಂದು ಪರಿಸರದಲ್ಲಿ ಆ ದೇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ.